ಎಸ್, ಉಡುಪಿ ಜಿಲ್ಲೆಯಲ್ಲಿ ಈಗ 5 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಧಿಕಾರಿಗಳು ಮಾಧ್ಯಮಕ್ಕೆ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. 49 ಜನರ ಗಂಟಲು ದ್ರವದ ಮಾದರಿಯನ್ನ ಪರೀಕ್ಷೆಗಾಗಿ ಕಳುಹಿಸಲಾಗಿತ್ತು. ಈ ಪೈಕಿ 47 ವರದಿಗಳು ಈಗ ಕೈ ಸೇರಿದೆ. ಇನ್ನು 2 ಮಂದಿಯ ರಿಪೋರ್ಟ್ಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನ ಉಡುಪಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸೋಂಕಿತರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ಸೋಂಕಿತರಲ್ಲಿ 4 ಮಂದಿ ಹೋಟೆಲ್ಗಳಲ್ಲಿ ತಂಗಿದ್ರು, ಒಬ್ಬರು ಸರ್ಕಾರಿ ಕ್ವಾರಂಟೈನ್ ವ್ಯವಸ್ಥೆಯಲ್ಲಿ ಕ್ವಾರಂಟೈನ್ ಆಗಿದ್ರು ಅನ್ನುವಂಥ ವಿಚಾರಗಳು. ಸೊ ಎಲ್ಲ ಸೋಂಕಿತರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ನಾವು ಉಡುಪಿಯ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆರೋಗ್ಯ ಅಧಿಕಾರಿಗಳ ತುರ್ತು ಸಭೆಯನ್ನು ಕೂಡ ಕರೆಯಲಾಗಿದೆ ಎನ್ನುವಂಥ ವಿಚಾರಗಳನ್ನು ಇಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಹೇಳಿದ್ದಾರೆ. 5/2020 ಏನು ದುಬೈಯಿಂದ ಏನು ಫ್ಲೈಟ್ ಬಂತು IX 384 ಆ ಫ್ಲೈಟ್ನಲ್ಲಿ ನಮ್ಮ ಜಿಲ್ಲೆಗೆ 49 ಜನ ಆಗಮಿಸಿದ್ರು. ಅದರಲ್ಲಿ 49 ಜನರಿಗೆ ಟೆಸ್ಟ್ ಮಾಡಲಿಕ್ಕೆ ನಾವು ಮಂಗಳೂರಿಗೆ ಕಳಿಸಿದ್ದೀವಿ. ಅದರಲ್ಲಿ ರಿಪೋರ್ಟು ಬಂದಿದೆ. ಅದರಲ್ಲಿ 5 ಜನರಿಗೆ ಪಾಸಿಟಿವ್ ಇದೆ ಅಂತ ರಿಪೋರ್ಟ್ ಬಂದಿದೆ. ಅದರಲ್ಲಿ 3 ಜನ ಮೇಲ್ ಮತ್ತು 2 ಜನ ಫಿಮೇಲು. ಈಗಾಗಲೇ ನಾವು ಆರೋಗ್ಯ ಇಲಾಖೆ ಅಧಿಕಾರಿಗಳ ಎಲ್ಲರ ಸಭೆಯನ್ನು ಮಾಡಿದ್ದೇವೆ. ತಕ್ಷಣ ಅವರನ್ನು ಕೋವಿಡ್ ಆಸ್ಪತ್ರೆಗೆ TMFI ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ತಕ್ಷಣ ಪ್ರಾರಂಭ ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಉಳಿದಂಥ ಎಲ್ಲರನ್ನೂ ಏನು ಕ್ವಾರಂಟೈನಲ್ಲಿ ಇದ್ದಾರೆ ಅವರೆಲ್ಲರನ್ನೂ ಸಹ ನಾವು ಅಲ್ಲೇ ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೆ ರೆಗ್ಯುಲರ್ ಆರೋಗ್ಯ ತಪಾಸಣೆ ಮಾಡುವಂಥ ಕೆಲಸವನ್ನು. ಎಸ್, ಉಡುಪಿ ಜಿಲ್ಲೆಯಲ್ಲೂ ಇದು ಸಮಾಧಾನದ ವಿಚಾರ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಬಂದಿರುವಂತಹ 5 ಪಾಸಿಟಿವ್ ಪ್ರಕರಣಗಳೇನಿದೆ ಅದರಲ್ಲಿ ಯಾರು ಕೂಡ ಗರ್ಭಿಣಿಯರು ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಾವ ಗರ್ಭಿಣಿಯರು ಕೂಡ ಸೋಂಕಿಗೆ ತುತ್ತಾಗಿಲ್ಲ ಎನ್ನುವಂತಹ ಸಮಾಧಾನಕರ ವಿಚಾರವನ್ನ ಎರಡೂ ಜಿಲ್ಲಾಡಳಿತಗಳು ಇದೀಗ ಸ್ಪಷ್ಟಪಡಿಸಿದೆ. ಇನ್ನು ಸೋಂಕಿತರು ಯಾರಿದ್ದಾರೋ ನೇರವಾಗಿ ಆಯಾ ಕೋವಿಡ್ ಆಸ್ಪತ್ರೆಗಳಿಗೆ ಈಗ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸಗಳು ಮುಂದುವರಿತಾ ಇದೆ.